ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಸ್ಪಂದನ ವಾಹಿನಿಯ ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೃತಿ. ವಿವಿಧ ಕ್ಷೇತ್ರದ ಸಾಧಕರ ಸಾಧನೆಯ ಅನಾವರಣ ಈ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿದ್ದಾರೆ ಮಾಡಲಿಂಗ್ ಕ್ಷೇತ್ರ ಹಾಗೂ ಕಲಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗೈದ ನಮ್ಮೂರ ಪ್ರತಿಭೆ ಅಪೂರ್ವ ಅವರನ್ನು ಸ್ವಾಗತಿಸೋಣ. ಅಪೂರ್ವ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಮಾಡಲಿಂಗ್ ಕ್ಷೇತ್ರ ಹಾಗೂ ಕಲಾ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದರೆ ನಿಮ್ಮ ಬಾಲ್ಯ ಎಲ್ಲಿಂದ ಶುರುವಾಗ್ತದೆ? ನನ್ನ ಬಾಲ್ಯ ಮೈಸೂರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹುಟ್ಟಿ ಬೆಳೆದಿದ್ದು ಮೈಸೂರಲ್ಲಿ. 8th ಸ್ಟ್ಯಾಂಡರ್ಡ್ವರೆಗೂ ನಾನು ಅಲ್ಲೇ ಸ್ಟಡೀಸ್ ಎಲ್ಲ ಮಾಡಿದ್ದು. ಆಮೇಲಿಂದ ಬ್ಯಾಂಗ್ಳೂರು ಮತ್ತು ಮ್ಯಾಂಗ್ಳೂರು ಶಿಫ್ಟ್ ಆಗಿ 11 ವರ್ಷ ಆಯಿತು ಇವಾಗ. ಸೊ ನಾನು ಮಾಡಲಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಎಜುಕೇಷನ್ ಬಿ ಎ ಕಂಪ್ಲೀಟ್. ಅಂದರೆ ನೀವು ಎಲ್ಲೆಲ್ಲ ಕಲ್ತಿದ್ರಿ? ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಮ್ಮ ಊರೆಯ ಅಲ್ವಾ, ಮೈಸೂರು, ಬ್ಯಾಂಗ್ಳೂರು? ಇಲ್ಲ, ನಾನು ಫಸ್ಟ್ ಮೈಸೂರಲ್ಲಿ ಕಲಿತೆ, ಮತ್ತು ಬ್ಯಾಂಗ್ಳೂರಲ್ಲಿ 2 years ಮಾಡಿದೆ ಎಜುಕೇಷನ್, ಮತ್ತು ಮ್ಯಾಂಗ್ಳೂರಲ್ಲಿ ನಂದು ಡಿಗ್ರಿ ಕಾಲೇಜ್ ಮತ್ತು PU ಕಾಲೇಜ್ ಎಲ್ಲ ಮ್ಯಾಂಗ್ಳೂರಲ್ಲೇ ಮಾಡಿದ್ದು. ನಿಮ್ಮ ಫ್ಯಾಮಿಲಿ ಹೇಳೋದಾದರೆ ನೀವು ಯಾರೆಲ್ಲ ಇದ್ದೀರಿ? ಫ್ಯಾಮಿಲಿಯಲ್ಲಿ ಅಮ್ಮ, ನಾನು, ನನ್ನ ಅಕ್ಕ ಇದ್ದರು. ಇವಾಗ ರೀಸೆಂಟಾಗಿ ಮದುವೆ ಆಯಿತು, ಅವ್ರು ಬ್ಯಾಂಗ್ಳೂರು ಶಿಫ್ಟ್ ಆಗಿದ್ದಾರೆ. ಹೌದು. ನೀವೀಗ ಮಾಡಲಿಂಗ್ ಕ್ಷೇತ್ರದಲ್ಲಿ ಇದ್ರಿ. ನಿಮಗೆ ಮಾಡಲಿಂಗ್ ಕ್ಷೇತ್ರ ಹೇಗೆ ಅಟ್ರ್ಯಾಕ್ಟ್ ಆಯಿತು? ಅಟ್ರ್ಯಾಕ್ಟ್ ಅಂತ ಎಲ್ಲ, ನಾನು ಫಸ್ಟು ತುಳು ಇಂಡಸ್ಟ್ರಿಯಲ್ಲಿದ್ದೆ ಕೋಸ್ಟಲಲ್ಲಿ. ಆವಾಗ ಜಸ್ಟ್ ನಾರ್ಮಲ್ ಆಗಿ ರೋಲ್ ಸಿಗ್ತಾಯಿತ್ತು ಸೈಡಲ್ಲಿ. ಮತ್ತು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೇಳೋರು ಆ್ಯಕ್ಟರ್ಸ್ಗಳೇ, ನೀವು ತುಂಬ ಚೆನ್ನಾಗಿ ಡ್ರೆಸ್ ಸೆನ್ಸ್ ಇದೆ, ಏನಕ್ಕೆ ಮಾಡಲಿಂಗ್ ಟ್ರೈ ಮಾಡಬಾರ್ದು, ಹೈಟ್ ಚೆನ್ನಾಗಿದೆ, ಸ್ಲಿಮ್ ಆಗಿದ್ದೀರಾ ಅಂತ. ಸೊ ಹಾಗೆ ಜಸ್ಟ್ ಟ್ರೈ ಮಾಡಬೇಕು ಅಂತ ಮಾಡಲಿಂಗ್ ಟ್ರೈ ಮಾಡಿದ್ದು. ಸೊ ದೇವ್ರ ಗಿಫ್ಟ್ ಅನಿಸುತ್ತೆ. ನಾನು ಅಲ್ಲಿಂದ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನನಗೆ ಮಾಡಲಿಂಗಲ್ಲಿ ಆಪರ್ಚುನಿಟೀಸ್ ತುಂಬ ಸಿಕ್ತು. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಇದನ್ನೇ. ನೀವು ಮಾಡಲಿಂಗಿಂತ ಮುಂಚೆ ತುಳು ಇಂಡಸ್ಟ್ರಿ ಅಂತ ಹೇಳಿದ್ರಿ. ಎಂತ ಕೆಲಸ ಮಾಡ್ತಾ ಇದ್ರಿ ತುಳು ಇಂಡಸ್ಟ್ರಿ? ಸೈಡ್ ರೋಲ್ಸ್ ಮಾಡ್ತಾ ಇದ್ರಿ. ನೀವು ಮಾಡೆಲ್, ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿ ಹೇಳಿದ್ರಿ ತಂಗಿ ಇದ್ದಾರೆ ಅಂತ. ತಂಗಿ ಕೂಡ ಮಾಡಲ್ಲ? ತಂಗಿ ಮಾಡೆಲ್ ಅಂತ ಏನಿಲ್ಲ, ಅವಳು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ. ಮತ್ತು ನಾರ್ಮಲ್ ಆಗಿ ನಂತರನೇ ಸೈಡ್ ರೋಲ್ಸ್, ಮತ್ತು ನಾರ್ಮಲ್ ಆಗಿ ಟಿಕ್ ಟಾಕ್ ಮಾಡ್ತಾರಲ್ಲ, ಅವ್ರಿಗೆ ಆ ಥರ ಇಷ್ಟ. ಯಾವಾಗಲಾದರೂ ಮಾಡಲಿಂಗ್ಸ್ ಏನಾದರೂ ಶೋಸ್ ಇತ್ತು ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ. ನೀವು ಮೊದಲು ಪಾರ್ಟಿಸಿಪೇಟ್ ಮಾಡಿದಂಥ ಮಾಡಲಿಂಗ್ ಇವೆಂಟ್ ಮಿಸ್ ಕರ್ನಾಟಕ. ಓಕೆ, ಅದರಲ್ಲಿ ಏನು ಅಂದರೆ ನೀವು ವಿನ್ ಆದ್ರ, ಅದರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್? ಹೌದು. ಏನಕ್ಕಂದರೆ ನನಗೆ ಫಸ್ಟು ಮಾಡಿದ್ದು ನನ್ನ ಫ್ರೆಂಡ್ಸ್ಗಳೇ ಸಪೋರ್ಟ್ ಮಾಡಿ ನನಗೆ ಹೇಳಿದ್ದು ಮಾಡಲಿಂಗ್ ಟ್ರೈ ಮಾಡು ಅಂತ. ಸೌರಭ್ ಅಂತ ಅವ್ರ ಹೆಸರು. ಅವ್ರು ಟ್ರೈ ಮಾಡು ಅಂತ ಜಸ್ಟ್ ಆಡಿಷನ್ ಕರೆದಿದ್ರು. ಆಡಿಷನಲ್ಲಿ ಸೆಲೆಕ್ಟ್ ಆಗಲಿಲ್ಲ. ಮತ್ತು ತಿರ್ಗಾ ಇನ್ನೂ 2 ಆಡಿಷನ್ ಕೊಟ್ಟೆ ಕರ್ನಾಟಕಕ್ಕೆ. ಆ 2 ಆಡಿಷನ್ ನಾನು ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿದ ತಕ್ಷಣ ನನಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಷ್ಟು ಸಪೋರ್ಟ್ ಅಷ್ಟೊಂದು ಇರಲಿಲ್ಲ, ಮನಿ ಎಲ್ಲ. ಸೊ ಅಮ್ಮನಿಗೆ ಹೇಳಿ, ಅಮ್ಮ ಹೀಗೆ ಅಂತ. ಅಮ್ಮ ಇಲ್ಲಿಂದನೂ ಅರೇಂಜ್ ಮಾಡಿ ಕೊಟ್ಟರು ನನಗೆ ಅವತ್ತು. ಆವಾಗ ಏನು ಮಾಡಬೇಕಂತ ಗೊತ್ತಿರಲಿಲ್ಲ, ಹೆಂಗೆ ಏನು ಅಂತ. ಅವಾಗ ಬರೀ ವೀಡಿಯೋಸ್ ನೋಡಿಕೊಂಡು ರ್ಯಾಂಪ್ ವಾಕ್ ಆಗಲಿ, ಹೇಗೆ ನಿಂತ್ಕೋಬೇಕು, ಹೇಗೆ ಕುತ್ಕೋಬೇಕು, ಹೇಗೆ ಮಾತಾಡಬೇಕು ಅಂತ ಬರೀ ಯೂಟ್ಯೂಬಲ್ಲೇ ನೋಡ್ಕೊಂಡು ಕಲ್ತಿದ್ದು ನಾನು. 2ರಲ್ಲೂ ಸೆಲೆಕ್ಟ್ ಆದೆ. ಮತ್ತು ಚಿಕ್ಕಮ್ಯಾಂಗ್ಳೂರಲ್ಲಿ ಅದು ಇವೆಂಟ್ ಇದ್ದದ್ದು. ಟೋಟಲ್ 12 ಸಿಟಿ ಏನೋ ಇದ್ದದ್ದು. 12 ಸಿಟಿಯಿಂದ 21 ಜನ ಹುಡುಗಿಯರು ಇದ್ದಿದ್ದು. ನಾನು 22ನೇ ಹುಡುಗಿ. ಸೊ 12 ಸಿಟಿಯಿಂದ ಹುಡುಗಿರು ಬಂದಿದ್ರು. ಅದರಲ್ಲಿ ನನಗೆ ಗೊತ್ತಿಲ್ಲ, ನಾನು ನಿಂತ್ಕೊಂಡಿದ್ದೀನಿ, ಅನೌನ್ಸ್ ಮಾಡ್ತಾ ಇದ್ದಾರೆ ನನ್ನ ಹೆಸರು. ನನಗೆ ಗೊತ್ತಿಲ್ಲ ನಾನು ವಿನ್ ಆಗಿದ್ದೀನಿ ಇಲ್ಲ ಅಂತ. ಲಾಸ್ಟಿಗೆ ಕೊರಿಯೋಗ್ರಾಫರೇ ಎಳ್ಕೊಂಡು ಬಂದು ನಿಲ್ಲಿಸಿ, ನೀನೇ ಅಪೂರ್ವ ಅಂತ. ನಾನು ತುಂಬ ಆವಾಗ ಫಸ್ಟ್ ಟೈಮ್ ಅಲ್ಲ, ಗೊತ್ತಾಗಿರಲಿಲ್ಲ ನನಗೇನು ಮಾಡ್ತಾ ಇದ್ದಾರೆ, ಸ್ಟೇಜಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ. ಫುಲ್ ಕಾನ್ಫಿಡೆಂಟ್ ಆಗಿದೆ ಅಷ್ಟೇ, ಜಸ್ಟ್ ವಾಕ್ ಮಾಡೋದು. ತುಂಬ ನಾನು ತುಂಬ ಟಾಕಿಟಿವ್ ಅವಾಗಲಿಂದ ನಾನು. ಸೊ ಯಾವಾಗಲೂ ಮಾತಾಡ್ಕೊಂಡು ಬ್ಯಾಕ್ ಸ್ಟೇಜಲ್ಲಿ ಆಟ ಆಡ್ಕೊಂಡು ಇವೆಂಟ್ ಹಂಗೆ ಹೋಯ್ತು ಫುಲ್ ನಂದು. ತುಂಬ ಅಯ್ಯೋ ಯಾರೂ ಇಲ್ಲ, ಏನಿಲ್ಲ, ಹಂಗೇನಿಲ್ಲ, ತುಂಬ ಈಸಿಯಾಗಿ ಹೋಯ್ತು ಇವೆಂಟ್. ಬಟ್ ಬೇಜಾರಿತ್ತು ಅಂದರೆ ಮನೆಯವ್ರು ಯಾರೂ ಬಂದಿರಲಿಲ್ಲ ಈವೆಂಟಿಗೆ. ಸೊ ಆವಾಗ ಸ್ವಲ್ಪ ನರ್ವಸ್ ಆಗಿದೆ, ಮನೆಯವ್ರು ಯಾರೂ ಇಲ್ಲ, ಫಸ್ಟ್ ಈವೆಂಟು, ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದುಬಿಟ್ಟಿದ್ದಾರೆ, ನಾನೇನು ಮಾಡಲಿ ಅಂತ. ಬಟ್ ಕ್ರೂಗಳಾಗ್ಬೋದು, ಮೇಕಪ್ ಆರ್ಟಿಸ್ಟ್ ಆಗ್ಬೋದು, ತುಂಬ ಹೆಲ್ಪ್ ಮಾಡಿದ್ರು ಅವತ್ತು ನನಗೆ. ನಿನ್ನ ಅಮ್ಮನ ಸ್ಥಾನ ನಿಂತ್ಕೊಂಡು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನೀನು ಹೋಗು ಅಂತ. ಸೊ ಐ ವಾಸ್ ಕಾನ್ಫಿಡೆಂಟ್ ಆ್ಯಂಡ್ ಐ ವನ್ ಮಿಸ್ ಕರ್ನಾಟಕ 2019. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಮಾಡಲಿಂಗ್. ನೀವು ಮಾಡಲಿಂಗ್ ಅಂತ ಹೇಳ್ತೀರಿ, ಆದರೆ ಮಾಡಲಿಂಗಿಗೆ ಟ್ರೈನಿಂಗ್ ಎಲ್ಲ ಇರ್ತದೆ. ಹೇಗೆ ಟ್ರೈನಿಂಗ್ ಇರ್ತದೆ? ಟ್ರೈನಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಹೀಲ್ಸ್ ಆಗಿರ್ಬೋದು, ನಿಮ್ಮ ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಿಮ್ಮ ಸ್ಕಿನ್ ಆಗಿರ್ಬೋದು, ಎಲ್ಲನೂ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ನೀವು
ಎಲ್ಲೇ ಹೋದ್ರೂ ಎಲ್ಲೇ ನೋಡ್ಬೇಕಾದ್ರೆ ನೀವು ಸ್ವಲ್ಪ ಡಯಟ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಮಿತಿಯಾಗಿ ತಿನ್ನಬೇಕು. ಎಲ್ಲನೂ ತಿನ್ಕೊಂಡು ಎಲ್ಲನೂ ಇದು ಮಾಡ್ಲಿಕ್ಕಾಗಲ್ಲ. ಸ್ಕಿನ್ ತುಂಬ ಕ್ಲಿಯರ್ ಆಗಿರಬೇಕು. ತುಂಬ ನೋಡ್ತಾರೆ, ನೀವೇನು ಕಾನ್ಫಿಡೆಂಟ್ ಆಗಿರಬೇಕು. ಯಾವಾಗ್ಲೂ ನೀವೇನೇ ಮಾಡಬೇಕಾದ್ರೂ ಕಾನ್ಫಿಡೆಂಟಾಗಿ ನಿಂತ್ಕೊಂಡು ಎಲ್ಲರ ಮುಂದೆನೂ ಫೇಸ್ ಟು ಫೇಸ್ ಆಗಿ ಮಾತಾಡೋಷ್ಟು ಧೈರ್ಯ ಇರಬೇಕು. ನೀವು ಮಾಡಲಿಂಗ್ ಕ್ಷೇತ್ರ ಅಂತ ಹೇಳಿದ್ರಿ, ಇದುವರೆಗೂ ನಿಮ್ಮ ಅಮ್ಮ ಯಾವುದಕ್ಕಾದ್ರೂ ನೋಡ್ಲಿಕ್ಕೆ ಬಂದಿದ್ದಾರೆ ನಿಮ್ಮದು ಮಾಡೆಲ್ ವಾಕ್ ನೋಡಿ? ಅಮ್ಮ ಇದುವರೆಗೂ ಬಂದಿಲ್ಲ. ನಾನು ತುಂಬ ಕೇಳಿದ್ದೀನಿ, ಬನ್ನಿ ಬನ್ನಿ ಬನ್ನಿ. ಏನಕ್ಕಂದರೆ ಅಮ್ಮ ರೈಲ್ವೆಯಲ್ಲಿ ಕ್ಲೀನಿಂಗಲ್ಲಿ ವರ್ಕ್ ಮಾಡೋದು. ಸೊ ಅವರಿಗೆ ಕ್ಲೀನಿಂಗ್ ಬಿಟ್ಟು ಬರಲಿಕ್ಕಾಗಲ್ಲ. ಸೊ ಅವ್ರು ನಾನು ಇಷ್ಟೊಂದು ಚೆನ್ನಾಗಿ ಬೆಳೆಸಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಅಷ್ಟೇ. ಮತ್ತೆ ಬಟ್ ವಿಡಿಯೋಸ್ ನೋಡ್ತಾರೆ, ವಿಡಿಯೋಸ್ ಎಲ್ಲ ನೋಡಿ ತುಂಬ ಖುಷಿ ಪಡ್ತಾರೆ. ಅವರು ಸ್ಟೇಟಸ್ ಹಾಕ್ತಾ ಇರ್ತಾರೆ, ನನ್ನ ಮಗಳು ಅಂತ. ಎಸ್, ಅದೇ ಖುಷಿ. ನೀವು ಈಗ ಮಾಡೆಲ್, ನಿಮ್ಮ ತಂಗಿ ಕೂಡ ಮಾಡೆಲ್ ಆಗ್ಬೇಕಂತ ನಿಮ್ಗೆ ಆಸೆ ಉಂಟಾ? ಇಲ್ಲ, ಅವಳಿಗೆ ಆ್ಯಕ್ಟಿಂಗ್ ಮಾಡ್ಬೇಕಂತ ಆಸೆ ಇದೆ. ಸೊ ಆ್ಯಕ್ಟಿಂಗಲ್ಲಿ ಹೋಗ್ಲಿ ಅಂತ ನನಗೆ ಆಸೆ. ಮಾಡ್ಲಿಂಗ್ ಬಂತು ಅಂತ ಹೇಳಿದ್ರೆ ನಾನೇ ಆಪರ್ಚುನಿಟೀಸ್ ಕೊಡ್ತೀನಿ. ಓಕೆ, ಮಿಸ್ ಕರ್ನಾಟಕ ಅಂತ ಹೇಳಿದೆ, ಹಾಗೆ ಬೇರೆ ಯಾವುದಕ್ಕೆಲ್ಲ ಹೋಗಿದ್ದೀರಿ? ಮಿಸ್ ಕರ್ನಾಟಕ, ಮಿಸ್ ಸೌತ್ ಇಂಡಿಯಾ, ಮಿಸ್ ಮಣಿಪಾಲಲ್ಲಿ ನಾನಿದ್ದೆ. ಮತ್ತು ಇಂಡಿಯಾ ಅಂತ ಒಂದಿತ್ತು, ಇಂಡಿಯಾ ಶೋಸಲ್ಲಿ, ಅದರಲ್ಲಿ ಹೋದೆ. ಅದ್ರಲ್ಲಿ ಟಾಪ್ ಬಂದೆ ನಾನು. ಮತ್ತು ಮಣಿಪಾಲಲ್ಲಿ ಟಾಪ್ 5 ಇದ್ದೆ. ಸೊ ಅಷ್ಟೇ, 4-5 ಒಂದು ಪೇಜೆನ್ಸ್ಗಳು ತುಂಬ ಕಮ್ಮಿ ಮಾಡಿರೋದು. ಬಟ್ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ ನಾನು ಮಾಡೆಲ್ಸ್ಗಳಿಗೆ. ನೀವು ಬೇರೆ ಬೇರೆ ಕ್ಷೇತ್ರಕ್ಕೆ ಮಾಡಲಿಂಗ್ಗೆ ಹೋಗ್ತೀರಿ, ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ತೀರಿ, ಅಲ್ಲಿ ಹೇಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಮೈಸೂರು ಆಗ್ಬೋದು, ಬ್ಯಾಂಗ್ಳೂರು ಆಗ್ಬೋದು, ಕೇರಳ ಆಗ್ಬೋದು, ಗೋವಾ ಆಗ್ಬೋದು, ಹೈದ್ರಾಬಾದ್ ಆಗ್ಬೋದು, ತುಂಬ ಸಿಟೀಸಲ್ಲಿ ಹೋಗಿದ್ದೀನಿ. ಸೊ ಎಲ್ಲ ಕಡೆನೂ ತುಂಬ ಒಳ್ಳೆ ವೈಬ್ ಸಿಗುತ್ತೆ. ಎಲ್ಲೇ ಹೋದ್ರೂ ಸ್ಟೂಡೆಂಟ್ಸ್ಗಳು ಸಿಗ್ತಾರೆ, ನನಗೆ ಟ್ರೈನ್ ಮಾಡಲಿಕ್ಕೆ ಇರುತ್ತೆ. ಇವಾಗ ನಾನು ಯಾವುದೇ ಕಡೆ ಹೋದಾಗ್ಲೂ, ನಾನು ಇಲ್ಲೇ ಹೋದಾಗ, ಮೇಡಮ್ ನೀವು ಇಲ್ಲಿ ಬರ್ತಾ ಇದ್ದೀರಾ ಮೇಡಮ್, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೇಲಿ ಬಂದು ಊಟ ಮಾಡಿ ಅಂತ ಅದೊಂದು ಖುಷಿ ಇರುತ್ತಲ್ಲ. ಎಲ್ಲ ಕಡೆ ನನ್ನ ಫ್ರೆಂಡ್ಸ್ಗಳು, ನನ್ನ ಸ್ಟೂಡೆಂಟ್ಸ್ಗಳಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ಇಟ್ಸ್ ರಿಯಲಿ ನೈಸ್. ನೀವು ಮಾಡ್ಲಿಂಗ್ಗೆ ಬರೋಕ್ಕಿಂತ ಮುಂಚೆ ಬಂದ ನಂತರ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮಾಡ್ಲಿಂಗಿಂತ ಮುಂಚೆ ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಾನು 2 years ಕಾಲೇಜ್ ಡ್ರಾಪ್ಔಟ್ ಮಾಡಿ ಕೆಲಸ ಮಾಡ್ತಾ ಇದ್ದೆ. ಆಮೇಲಿಂದ ನನ್ನೊಬ್ಬರು ನಂದು ಅಕ್ಕ ಇದ್ದರು. ಅವ್ರು ನನಗೆ ಹೇಳಿದರು, ಎಜುಕೇಷನ್ ಕಂಪ್ಲೀಟ್ ಮಾಡಬೇಕಮ್ಮ ನೀನು, ಎಜುಕೇಷನ್ ಮಾಡಿಲ್ಲ ಅಂದರೆ ವೇಸ್ಟ್ ಅಂತ. ಸೊ ಆಮೇಲಿಂದ ತಿರ್ಗಾಗ ನಾನು ಕಾಲೇಜ್ ಜಾಯ್ನ್ ಆದೆ. ಕಾಲೇಜ್ ಜಾಯ್ನ್ ಆದಾಗ ತಿರ್ಗಾ ನಾನು ಮಾಡ್ಲಿಂಗ್ ಆವಾಗ ಸ್ಟಾರ್ಟ್ ಮಾಡಿದ್ದು. ಮಾಡ್ಲಿಂಗ್ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಕಾಲೇಜಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು. ಆಯಿತು ಹೋಗಿ ಇದು ಮಾಡಿ, ರಜಾ ಎಲ್ಲ ಇದು ಮಾಡಬೇಕಾದಾಗ ಏನೋ ಇದು ಮಾಡ್ತಾ ಇಲ್ಲ, ತುಂಬ ಸಪೋರ್ಟ್ ಮಾಡಿದ್ರು ಮಂಗಳೂರು ಯೂನಿವರ್ಸಿಟಿ ಅವರು. ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಮಾಡ್ಲಿಂಗ್ ಸ್ಟಾರ್ಟ್ ಆದಮೇಲೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೀವು ಮಾಡ್ಲಿಂಗ್ ಬಿಟ್ಟು ಆ್ಯಕ್ಟ್ರೆಸ್, ನಿಮಗೆ ಹೇಗೆ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಬಂತು? ನನ್ನ ತಂಗಿ ಹೋಗ್ತಾ ಇದ್ಲು, ನನ್ನ ಸಿಸ್ಟರ್ ಮೊದಲಿಂದನೂ ಆ್ಯಕ್ಟಿಂಗಲ್ಲಿದ್ಲು. ಸೊ ಅವ್ರ ಜೊತೆ ನಾನು ಜಸ್ಟ್ ಹೋಗ್ತಾ ಇದ್ದೆ ಅಷ್ಟೇ. ಸ್ವಲ್ಪ ಸಣ್ಣ ಪುಟ್ಟ ರೋಲ್ಸ್ಗಳು ಸಿಕ್ಕಿದಾಗ ಅವ್ರ ಜೊತೆನೂ ಸಪೋರ್ಟಿಂಗ್ಗೆ ತುಂಬ ಜನ ಬೇಕಾಗಿರುತ್ತಲ್ಲ, ಅವ್ರ ಜೊತೆನೇ ಹೋಗಿದಾಗ ನನಗೆ ಇಂಟ್ರೆಸ್ಟ್ ಬಂತು ಅಷ್ಟೇ. ನೀವು ಮೈಸೂರಿಂದ ಉಡುಪಿಗೆ ಬಂದದಂತ ಹೇಳಿದ್ರಿ, ತುಳು ಇಂಡಸ್ಟ್ರಿಯಲ್ಲಿ ಆ್ಯಕ್ಟ್ ಮಾಡಿದೆ ಅಂತ ಹೇಳಿದ್ರಿ. ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು? ಆ ಕನ್ನಡದಿಂದ ಈ ನಮ್ಮ ಲ್ಯಾಂಗ್ವೇಜೇ ಬೇರೆ, ಹೇಗೆ ಅಡ್ಜಸ್ಟ್ ಆದ್ರಿ? ಅಡ್ಜಸ್ಟಿಗಿಂತ ನಾನು ಎಲ್ಲೇ ಹೋದ್ರೂ ಆ ವಾತಾವರಣಕ್ಕೆ ಹೊಂದ್ಕೊಬಿಡ್ತೇನೆ. ಸೊ ಅದಕ್ಕೆ ನನಗೆ ಯಾವುದೇ ಭಾಷೆ ಆಗಲಿ, ಯಾವುದೇ ಇದಾಗಲಿ, ಸಿಟಿ ಆಗಲಿ ನನಗೆ ಡಿಫಿಕಲ್ಟ್ ಅಂತ ಅನಿಸೋದಿಲ್ಲ. ತುಳು ಆಗಲಿ, ಕನ್ನಡ ಆಗಲಿ, ಬೇರೆ ಭಾಷೆಗಳು ಯಾವುದೇ ಆಗಲಿ, ಎಲ್ಲ ಭಾಷೆನೂ ನನ್ನ ಭಾಷೆ ಥರ ನಾನು ಮಾತಾಡ್ತೀನಿ. ಓಕೆ, ನೀವು ತುಳು ಇಂಡಸ್ಟ್ರಿ ಅಂತ ಹೇಳಿದರೆ ಹೇಗೆ ಎಕ್ಸ್ಪೀರಿಯನ್ಸ್? ತುಳು ಇಂಡಸ್ಟ್ರಿಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ತುಂಬ ಚೆನ್ನಾಗಿತ್ತು. ದೊಡ್ಡ ರೋಲ್ ಸಿಗಲಿಲ್ಲ ಅಂತ ಹೇಳಿದ್ರು ಚಿಕ್ಕ ಪುಟ್ಟ ರೋಲಲ್ಲೇ ಖುಷಿಯಾಗಿತ್ತು. ಎಲ್ಲರೂ ಟೀಮ್ ಆಗಿರ್ಬೋದು, ಆ್ಯಕ್ಟರ್ಸ್ಗಳಾಗಿರ್ಬೋದು, ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು. ಯಾವ ತುಳು ಮೂವಿಯಲ್ಲೆಲ್ಲ ಆ್ಯಕ್ಟ್ ಮಾಡಿದಿರಿ ನೀವು? ಉಮಿಲ್ ಮತ್ತು ಜಬರ್ದಸ್ತ್ ಶಂಕರಲ್ಲಿ ಒಂದು ಸಣ್ಣ ರೋಲ್ ಇತ್ತು. ಮತ್ತು ಕನ್ನಡ ಒಂದು ಗಣೇಶ್ ಮೂವಿ ಇದೆಲ್ಲ, ಅದರಲ್ಲಿ ಮಾಡಿದೆ. ಮತ್ತು ಮುಂದಿನ ನಿಲ್ದಾಣ, ಅದರಲ್ಲಿ ಡ್ಯಾನ್ಸರ್ ಆಗಿ ಮಾಡಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಮೂವೀಸ್ಗಳಿದೆ, ಅದು ಹೆಸರು ನೆನಪಾಗ್ತಾ ಇಲ್ಲ. ಓಕೆ, ಹಾಗಾದರೆ ತುಂಬ ಮೂವಿಗಳನ್ನು ಮಾಡಿದ್ರಿ. ಸ್ವಲ್ಪ ಮಾಡಿದ್ದೀನಿ. ನೀವು ಕನ್ನಡದಲ್ಲಿ ಮಾಡಿದ್ದೀರಂತ ಹೇಳಿದ್ರಿ, ಕನ್ನಡ ಮತ್ತು ತುಳುವಿಗೆ ಏನು ಡಿಫ್ರೆಂಟ್ ಬಂತು? ಏನು ಡಿಫ್ರೆಂಟ್ ಇಲ್ಲ. ನೀವು ಆ್ಯಕ್ಟಿಂಗ್ ಮಾಡ್ತೀವಿ ಅಂತ ಹೇಳಿದರೆ ನಿಮಗೆ ಭಾಷೆ ಅದು ಏನು ಇದಾಗಲ್ಲ. ನೀವು ಇದೇ ಭಾಷೆಯಲ್ಲಿ ನೀವು ಆ್ಯಕ್ಟಿಂಗ್ ಮಾಡಬೇಕಂತ ನಿಮಗೆ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಇತ್ತು ಅಂದರೆ ಅದು ಯಾವುದೇ ಭಾಷೆ, ತಮಿಳ್, ತೆಲುಗು, ಮಲಯಾಳಂ ಯಾವುದೇ ಆಗಿದ್ರೂ ನೀವು ಮಾಡ್ತೀರಾ. ಓಕೆ, ನಿಮ್ಮ ಮೇನ್ ಸಪೋರ್ಟ್ ಸಿಸ್ಟಮ್ ಯಾರು ನಿಮಗೆ? ನನ್ನ ಅಮ್ಮ, ನನ್ನ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಕೂಡ ಮಾಡಲ್ಲ ನಿಮ್ಮ ಹಾಗೆ? ನನ್ನ ಫ್ರೆಂಡ್ಸ್ಗಳು ಆ್ಯಕ್ಟರ್ಸ್ ಮತ್ತು ಬಿಸ್ನೆಸ್. ನೀವೀಗ ಮಾಡೆಲ್ ಬಿಟ್ಟು ಬೇರೆ ಏನು ಮಾಡ್ತೀರಾ ನೀವು?
ನಾನು ಇವಾಗ IT ವರ್ಕ್ ಮಾಡ್ತಾ ಇದ್ದೀನಿ ಆಸ್ HR. ಮತ್ತು ನನ್ನ ಸ್ಟಾರ್ಟಪ್ ಬಿಸ್ನೆಸ್ ಇದೆ ಬಂಜಾರ ಬಾಕ್ಸ್ ಅಂತ. ಅದು ಇವಾಗ ಒಂದು 3 ಮಂತ್ಸ್ ಆಯಿತು. ಇವಾಗ ಏನು ಬೇಸ್ ಹಾಕಿದ್ದೀವಿ ಅಷ್ಟೇ, ಇನ್ನೂ ವರ್ಕ್ ಆಗ್ತಾ ಇಲ್ಲ. ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ಓಕೆ, ಮಾಡಲಿಂಗ್ ಮತ್ತು ಜಾಬ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನನ್ನ ಕಂಪ್ನಿ ತುಂಬ ಸಪೋರ್ಟಿವ್ ಆಗಿದೆ. ಇವಾಗ ನಾನು ಹೇಳಿದೆ ಸರ್ ನಾನು 1 ವೀಕ್ ಬರಲ್ಲ, 2 ವೀಕ್ಸ್ ಬರಲ್ಲ, ನಂದು ಈವೆಂಟ್ ಇದೆ, ನಾನು ಕೇರಳ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಆಯ್ತಮ್ಮ ಈ ಮಂತ್ ಫುಲ್ ಬರಬೇಡಿ ನೀವು. ಅಷ್ಟು ಸಪೋರ್ಟ್ ಇದ್ದಾರೆ. ನನ್ನ ಕೋವರ್ಕ್ ಆಗ್ಬೋದು, ನನ್ನ ಬಾಸ್ ಆಗ್ಬೋದು, ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದಕ್ಕೆ ನಾನು ಇದುವರೆಗೂ ಯಾವುದೇ ಇದರಲ್ಲೂ ನಾನು ಬ್ರೇಕ್ ತಗೊಂಡಿಲ್ಲ. ನೀವು ಮಾಡಲಿಂಗ್ ಕ್ಷೇತ್ರಕ್ಕೆ ಮೊದಲು ಬರ್ತೀರಾ, ನಿಮ್ಮ ವರ್ಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್? ವರ್ಸ್ಟ್ ಅಂತ ಹೇಳಿದಾಗ ಫಸ್ಟ್ ನನಗೆ ಕಲರ್ ಅಂತ ಎಲ್ಲರೂ ಡಾಮಿನೇಟ್ ಮಾಡ್ತಾಯಿದ್ರು. ಡೆಸ್ಕ್ ಕಪ್ಪಗಿದ್ದಾಳೆ, ಇವಳೇನು ಮಾಡಲಿಂಗ್ ಮಾಡ್ತಾಳೆ, ಏನಿದು ಅಂತ. ಆವಾಗ ನಾನು ಅದನ್ನು ತಗೊಂಡೆ. ಯಾಕೆ ಡಾರ್ಕ್ ಕಲರ್ ಅಲ್ಲ, ಡಾರ್ಕ್ ಕಲರ್ ತುಂಬ ಜನ ಬೇರೆ ಇಂಟರ್ನ್ಯಾಷನಲ್ ಮಾಡೆಲ್ಸ್ಗಳೆಲ್ಲ ಡಾರ್ಕ್ ಇರಬೇಕಾದಾಗ ಅವ್ರಿಗೆ ಯಾವತ್ತೂ ಇದು ಮಾಡ್ತಾರೆ. ಇಂಡಿಯನಲ್ಲಿ ಮಾತ್ರ ಹೇಳ್ತಾರೆ ನೀವು ಡಸ್ಕಿ ಸ್ಟೋನ್ ಇದ್ದೀರಾ, ನೀವು ಕಪ್ಪಗಿದ್ದೀರಾ, ನೀವು ಚೆನ್ನಾಗಿಲ್ಲ, ನಿಮ್ದು ಹೇರ್ ನೋಡಬೇಕು, ನಿಮ್ಮ ಸ್ಕಿನ್ ಟೋನ್ ನೋಡ್ಬೇಕು ಹಂಗೆ ಅಂತ. ಬಟ್ ತುಂಬ ಇವಾಗಲೂ ಅಷ್ಟೇ ಒಂದೊಂದು ಕಡೆ ನಾನು ಕಪ್ಪಗಿದೆ ಅಂತಲೇ ನನಗೆ ಡಾರ್ಕ್ ಸ್ಕಿನ್ ಇದೆ ಅಂತಲೇ ನನಗೆ ರಿಜೆಕ್ಟ್ ಆಗುತ್ತೆ. ಬಟ್ ಐ ಆಮ್ ಹ್ಯಾಪಿ. ನನ್ನ ಕಲರ್ ಹೇಗಿದೆ ನನಗೆ ಅದೇ ಇಷ್ಟ. ನನಗೆ ಎಲ್ಲರೂ ಹೇಳ್ತಾರೆ, ಸಜೆಷನ್ ಮಾಡ್ತಾರೆ, ನೀವು ಕ್ರೀಮ್ ಯೂಸ್ ಮಾಡಿ ಅಂತ. ಇಲ್ಲ, ನನಗೆ ಇಷ್ಟ ಇಲ್ಲ, ನನಗೆ ಇವಾಗ ಯಾವ ಕಲರ್ ಇದೆ ಅದೇ ನಂಗೆ ತುಂಬ ಖುಷಿಯಾಗಿದ್ದೀನಿ. ಹಾಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್? ಎಲ್ಲನೂ ಬೆಸ್ಟ್ ಎಕ್ಸ್ಪೀರಿಯನ್ಸೇ. ಬಟ್ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಿಸ್ ಕರ್ನಾಟಕ ವಿನ್ ಆದಾಗ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಮತ್ತು 32 ವರ್ಲ್ಡ್ ರೆಕಾರ್ಡ್ ಮಾಡಿದ್ವಿ. ಆವಾಗ ತುಂಬ ಆಗ್ತಾನೇ ಇರಲಿಲ್ಲ ನನಗೆ ವರ್ಕ್ ಮಾಡಲಿಕ್ಕೆ. 6 ಡೇಸ್ ನನಗೆ ಇವೆಂಟ್ ಇದ್ದದ್ದು. ಸೊ 6 ಡೇಸೂ ನನಗೆ 6 ಇಂಚಸ್ ಹಾಕ್ಕೊಂಡು ವಾಕ್ ಮಾಡಲಿಕ್ಕಿತ್ತು. ತುಂಬ ಪೇನ್ ಆಗ್ತಾಯಿತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಂಗೆ ತುಂಬ ಖುಷಿ ಆಗಿದ್ದು ಮೂಮೆಂಟ್ ಅದೇನೆ. ಏನಕ್ಕೆ ಇಷ್ಟು ದಿನದ ಹಾರ್ಡ್ ವರ್ಕ್ ನನಗೆ ಫಿನಿಶ್ ಆಯ್ತಲ್ಲ ಇವತ್ತು. ತುಂಬ ಖುಷಿಯಾಗಿ ನಾನು ಸ್ಟೇಜಲ್ಲೇ ಅಳ್ತಾ ಇದ್ದೆ ಅವತ್ತು. ದಟ್ಸ್ ಅ ಬೆಸ್ಟ್ ಪಾರ್ಟ್. ನಿಮ್ಮ ಜೊತೆ ಇನ್ನಷ್ಟು ಮಾತಾಡಲಿಕ್ಕಿದೆ, ಒಂದು ಸಣ್ಣ ವಿರಾಮ. ಶೋರ್. ಆತ್ಮೀಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಈಗ ನಮ್ಮೂರಿನ ಮಾಡೆಲ್ ಆದಂತಹ ಅಪೂರ್ವ ಜೊತೆ ಮಾತಾಡ್ತಾ ಇದ್ವಿ. ಅವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳುವ. ಅಪೂರ್ವ ಅವರೇ, ಮತ್ತೊಮ್ಮೆ ಸ್ವಾಗತ. ನೀವು ಹೇಳ್ತಾ ಇದ್ರಿ ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ನಿಮಗೆ ಯಾರೆಲ್ಲ ಇನ್ಸಲ್ಟ್ ಮಾಡಿದ್ದಾರೆ ಅವರ ಮುಂದೆ ನೀವು ಒಂದು ಒಳ್ಳೆ ರೀತಿ ಜಡ್ಜ್ ಆಗಿ ಹೋಗಿದ್ದೀರಾ ಅಂತ ಹೇಳಿದ್ರಿ. ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನಗೆ ಯಾರೆಲ್ಲ ಹೇಳಿದರು, ಇವಾಗ ಹೇಳ್ತಾರೆ, ಓ ಅವಳು ಅಷ್ಟೊಂದೆಲ್ಲ ಮಾಡ್ತಾ ಇದ್ದಾಳ, ಓ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅವರೇ ಬಂದು ಮಾತಾಡಿಸ್ತಾರೆ. ಇವಾಗ ನಾನೇ ಹೋಗಿ ಮಾತಾಡಲ್ಲ. ನಾನು ಯಾರ ಜೊತೆ ಆಗಲಿ ಯಾರ ಜೊತೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಲ್ಲ. ಅವ್ರು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಾನು ಸ್ಟಾರ್ಟ್ ಮಾಡೋದು. ಸೊ ಇವಾಗ ಅವರೇ ಬಂದು ಇದು ಮಾಡ್ತಾರೆ, ಓ ನೀವು ದೊಡ್ಡ ಮಾಡೆಲ್ ಆಗಿಬಿಟ್ಟಿದ್ದೀರಾ, ನೀವೆಲ್ಲಿ ಸಿಗ್ತೀರಾ, ನೀವು ಬರೋದೇ ಇಲ್ಲ, ಹೊರ್ಗಡೆನೇ ಆಗಲಿ ಎಲ್ಲೇ ಆಗಲಿ ಎಲ್ಲೂ ಬರಲ್ಲ ಅಂತ. ಖುಷಿ ಆಗುತ್ತೆ. ಇವಾಗ ಅವ್ರ ಮುಂದೆ ನಿಂತ್ಕೊಂಡು ನಾನು ಇಷ್ಟೊಂದು ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಅವ್ರದ್ದೇ ಸಪೋರ್ಟ್. ಆ್ಯಕ್ಚುಲಿ ಅವರಿಂದನೇ ನಾನು ಇವತ್ತು ಬೆಳೆದಿರೋದು. ನೀವು ಜಡ್ಜ್ ಮಾಡಿದ್ದೀರಾ ಅಂತ ಹೇಳಿ, ನಿಮ್ಮ ಮೊದಲ ಜಡ್ಜ್ಮೆಂಟ್ ಯಾವುದು? ಮೊದಲ ಜಡ್ಜ್ಮೆಂಟ್ ತುಂಬ ಮಾಡಿದ್ದೀನಿ, ಬಟ್ ಯಾವುದಂತ ನೆನಪಾಗ್ತಾ ಇಲ್ಲ ನನಗೆ. ಇವಾಗ ರೀಸೆಂಟಾಗಿ ಮಂಗಳೂರಲ್ಲೇ ಮಾಡಿದೆ, ಸಿಟಿ ಸೆಂಟ್ರಲ್ಲಿ. ಸೊ ಅವರು ಬ್ಯಾಂಗ್ಳೂರ್ ಪ್ರೊಡಕ್ಷನ್ ಆ್ಯಕ್ಚುಲಿ, ಕ್ವೀನ್ ಆ್ಯಂಡ್ ಕ್ವಿಂಗ್ ಆಫ್ ಮ್ಯಾಂಗ್ಳೂರ್ ಅಂತ. ಸೊ ಅದು ರೀಸೆಂಟಾಗಿ ಮಾಡಿದ್ದು. ಇವಾಗ ನೆಕ್ಸ್ಟು ಕೇರಳದಲ್ಲಿ ಮಾಡ್ತಾ ಇದ್ದೀನಿ. ಮಿಸ್ ಮಿಸ್ ಪಾಲಕ್ಕಾಡ್ ಅಂತ ಆಗ್ತಾಯಿದೆ. ಸೊ ಅದಕ್ಕೆ ಇದು ಮಾಡ್ತಾ ಇದ್ದೀನಿ. ನೀವು ಬೇರೆ ಯಾರಿಗಾದ್ರು ಮಾಡೆಲ್ಸ್ಗೆ ಟ್ರೈನ್ ಮಾಡ್ತೀರಾ? ಇದುವರೆಗೂ 700 to 800 ಮಾಡೆಲ್ಸ್ ನಾನು ಟ್ರೈನ್ ಮಾಡಿದ್ದೀನಿ. ಸೊ ಇಡೀ ಕರ್ನಾಟಕದಲ್ಲಿ ನನ್ನ ಮಾಡೆಲ್ಸ್ಗಳಿದ್ದಾರೆ. ಎಲ್ಲೇ ಹೋದ್ರೂ ತುಂಬ ಸಪೋರ್ಟ್ ಮಾಡ್ತಾರೆ ಅವರು. ಓಕೆ, ನೀವು ಆ್ಯಕ್ಟಿಂಗ್ ಕ್ಷೇತ್ರ ಅಂತ ಹೇಳಿದರೆ, ನಿಮಗೆ ಯಾವುದಾದ್ರೂ ಫಿಲ್ಮಲ್ಲಿ ನನಗೆ ಆ್ಯಕ್ಟ್ ಮಾಡಬೇಕು, ಈ ಹೀರೋಯಿನ್ ಥರ ಆಗಬೇಕು, ಈ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಬೇಕು, ಆ ಥರ ಯಾವುದಾದ್ರು ಆಸೆ? ನನಗೆ ಹೀರೋ ಜೊತೆ ಹ್ಯಾಕ್ಟ್ ಮಾಡಬೇಕಂತ ಯಾರ ಜೊತೆ ಇದುವರೆಗೂ ಅನಿಸಿಲ್ಲ. ಅನಿಸಿದ್ರೆ ನೋಡೋಣ. ಏನಕ್ಕಂದರೆ ನಾನು ಮಾತ್ರ, ಬೇರೆ ಆ್ಯಕ್ಟರ್ಗಿಂತ ನನಗೆ ಇದುವರೆಗೂ ನನಗೆ ಫೇವ್ರೇಟ್ ಆ್ಯಕ್ಟರ್ ಆಗಲಿ ಇವರಾಗಲಿ ಯಾರು ಅಂತ ಇಲ್ಲ, ನನಗೆ ನಾನೇ ಫೇವ್ರೇಟ್. ಓಕೆ, ನೀವು ಒಂದು ವೇಳೆ ಆ್ಯಕ್ಟಿಂಗಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಮೇನ್ ರೋಲ್ ಸಿಕ್ಕಿತ್ತು, ಆಗ ನಿಮ್ಮ ಒಂದು ಅನುಭವ? ಒಳ್ಳೆ ಆಪರ್ಚುನಿಟೀಸ್ ಇದ್ದರೆ ನಾನು ರಿಯಲಿ ಮಾಡ್ತೇನೆ.
ಎಲ್ಲ ಕ್ಲಿಯರ್ ಆಗಿ ಕಾಂಟ್ರಾಕ್ಟ್ ಅದು ಇದು ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಒಳ್ಳೆ ಬ್ಯಾನರ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ನೀವು ಫ್ಯಾಷನ್ ಡಿಸೈನಿಂಗ್ ಕೂಡ ಮಾಡ್ತೀರಾ, ಅಂದರೆ ಡ್ರೆಸ್ ಡಿಸೈನಿಂಗ್ ಮಾಡ್ತೀರಾ? ಅಂದರೆ ನನ್ನ ಶೋಸ್ಗಳಿಗೆ ನಾನೇ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಕೊಂಡು ನಾನೇ ಹೋಗ್ತೇನೆ. ಸೊ ನನಗೆ ಬೇರೆಯವ್ರ ಕಾಸ್ಟ್ಯೂಮ್ಗಿಂತ ನನ್ನ ಸ್ಟೈಲ್ ನನಗೆ ಇಷ್ಟ. ನಾನು ಹೇಳಿದೆ ಅಲ್ಲ ಮೊದಲಿಂದನೂ ನಾನು ಸ್ಟೈಲಿಶ್ ಅಂತ. ಸೊ ನನಗೆ ನನ್ನ ಸ್ಟೈಲು, ನನ್ನ ಮೇಕಪ್ಪು ನನ್ನ ಥರನೇ ಇರಬೇಕು. ಬೇರೆಯವ್ರ ಥರ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ಅಪೂರ್ವ ಆಗಿರ್ಬೇಕು ಯಾವಾಗಲೂ. ಹಾಗಾದರೆ ಅಪೂರ್ವ ಅವರು ಮಾಡಲಿಂಗ್, ಆ್ಯಕ್ಟಿಂಗ್ ಬಿಟ್ಟು ಮನೇಲಿ ಹೇಗಿರ್ತೀರಾ? ನೀವು ತುಂಬ ಡಿಫ್ರೆಂಟ್ ಆಗಿರ್ತೀನಿ. ಹೊರ್ಗಡೆ ತುಂಬ ಫಾಸ್ಟ್ ಆಗಿರ್ತೀನಿ, ಮನೆಗೆ ಬಂದರೆ ಫುಲ್ ಏನು ಮನೆ ಹುಡುಗಿ ಹೇಗಿರ್ತಾರೆ ಹಾಗೇನೆ ಫುಲ್ ಮನೆ ಬಟ್ಟೆ ಹಾಕ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು. ನಮ್ಮ ಮನೆಯವ್ರಿಗೆ ನಾನು ಮಾಡೋ ಅಡುಗೆನೇ ತುಂಬ ಇಷ್ಟ. ಏನಕ್ಕೆ ನಾನು ಲಾಸ್ಟ್ ಬೆಂಗಳೂರಲ್ಲಿ ಜಾಸ್ತಿ ಓಡಾಡ್ತಾ ಇರ್ತೀನಿ. ಮನೆಗೆ ಬಂದ ತಕ್ಷಣ ನಂದೇ ಕುಕ್ಕಿಂಗ್ ಆಗಬೇಕು, ನಂದೇ ಕ್ಲೀನಿಂಗ್ ಆಗಬೇಕು. ಡ್ರೆಸ್ಸಿಂದ ಹಿಡ್ದು ಇದಾಗ ನಾನೇ ಎಲ್ಲ ಕ್ಲೀನ್ ಮಾಡೋದು, ನಾನೇ ಎಲ್ಲ ಮಾಡೋದು. ಸೊ ನಮ್ಮ ಅಮ್ಮಂಗೆ ತುಂಬ ಇಷ್ಟ. ನಾನು ಮನೇಲಿತ್ತು ಅಂತ ಹೇಳಿದ್ರೆ ಅವ್ರಿಗೊಂದು ಖುಷಿ, ಓ ಮನೆಯೆಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಅಂತ ಹೇಳಿ. ನೀವು ಬೆಸ್ಟ್ ಕುಕ್ಕಿಂಗ್ ಮಾಡ್ತೀರಾ ಅಂತ ಹೇಳಿದ್ರಿ. ಯಾವ ಕುಕ್ ಎಲ್ಲ ಮಾಡ್ತೀರಿ? ಯಾವ ಡಿಶ್ ನಿಮ್ಮದು? ಯಾವ ಡಿಶ್ ಬರಲ್ಲ ಅಂತ ಹೇಳಿ ಎಲ್ಲ ಮಾಡ್ತೀರಿ. ಓಕೆ, ಒಂದು ವೇಳೆ ನಾವು ಬಂದರೆ ನಮ್ಗೆ ಎಂತ ಮಾಡ್ತೀರಾ? ನಿಮಗೆ ಫಿಶ್ ಕರಿ ಮಾಡಿಕೊಡೋಣ. ಫಿಶ್ ಕರಿಯೇ ಮಾಡಿಕೊಡಿ. ಫಿಶ್ ಫ್ರೈ, ಫಿಶ್ ಕರಿ, ಬಿರಿಯಾನಿ. ಐ ಪ್ರಿಪೇರ್ ವೆರಿ ಗುಡ್ ಬಿರಿಯಾನಿ. ಸೊ ಬಿರಿಯಾನಿ ನಿಮ್ಗೆ ಏನು ಬೇಕು ಹೇಳಿ, ನನಗೆ ಜಸ್ಟ್ ಹೇಳಿದರೆ ಸಾಕು, ಅದನ್ನು ಪ್ರಿಪೇರ್ ಮಾಡಿಕೊಡ್ತೀನಿ. ಯಾವುದು ಬೆಸ್ಟ್ ಅಂತ ಇಲ್ವಾ ನೀವು ಮಾಡೋದು? ಇದೊಂದು ಫುಡ್ ಬೆಸ್ಟ್ ನಮ್ಮ ಮನೆಯವರಿಗೆ ನಾನು ಬಿರಿಯಾನಿ ಮತ್ತು ರಸಮ್, ನನಗೆ ನನ್ನ ಫೇವ್ರೇಟ್ ರೈಸ್ ಆ್ಯಂಡ್ ರಸಮ್ ವಿತ್ ಕಬಾಬ್. ಸೊ ಅದು ಅಂದರೆ ಎಲ್ಲರೂ ಎಷ್ಟು ಬೇಕು ಅಷ್ಟು ತಿಂತಾರೆ. ಅಷ್ಟು ಅಂದರೆ ಫುಡ್. ನೀವು ಈಗ ಮಾಡೆಲ್ ಅಂದಾಗ ಡಯಟ್ ಆಗಿರಬಹುದು, ಫುಡ್ ವೇರಿಯೇಷನ್ ಇರ್ತದೆ. ಅಂದರೆ ಒಂದು ಕಡೆಯಿಂದ ಒಂದು, ಈಗ ಉಡುಪಿ ಫುಡ್ ಒಂಥರ ಆದರೆ ಮೈಸೂರು ಫುಡ್ ಒಂಥರ, ಅದು ಹೇಗೆ ನೀವು ಅಡ್ಜಸ್ಟ್ ಆಗ್ತೀರಾ? ನಾವು ಹೊರಗಡೆ ಹೋದಾಗ ತುಂಬ ಲೈಟ್ ಫುಡ್ ತಿಂತೀನಿ, ಸ್ಪೈಸಿ ಅಷ್ಟು ತಿನ್ನಲ್ಲ. ಅದೇ ನಾರ್ಮಲ್ ಮೀಡಿಯಮ್ ಸೈಜಲ್ಲಿ ಯಾವ್ದು ಸಿಗುತ್ತೆ, ಮೀಡಿಯಮ್ ಸ್ಪೈಸಿ ರೈಸ್ ಐಟಮ್ ತೊಗೊಂಡ್ರೆ ನಾರ್ಮಲ್ ರೈಸ್ ತೊಗೋತೀನಿ, ರಸಮ್ ತೊಗೋತೀನಿ, ಇಲ್ಲ ಅಂದರೆ ಚಪಾತಿ ತಿಂತೀನಿ, ಪಲ್ಯಗಳು ತಿಂತೀನಿ ಅಷ್ಟೆ. ಈಗ ನೀವು ನಿಮ್ಮನ್ನು ನೋಡಿ ಮುಂಚೆನ ಅಪೂರ್ವ ಮತ್ತು ಈಗಿನ ಮಾಡೆಲ್ ಅಪೂರ್ವ ನೋಡಿ ಜನಗಳ ರೆಸ್ಪಾನ್ಸ್ ಹೇಗಿದೆ? ನಿಮ್ಮ ಊರಲ್ಲಿ ಆಗಿರ್ಬೋದು, ಉಡುಪಿಯಲ್ಲಿ ಆಗಿರ್ಬೋದು. ತುಂಬ, ನಾನು ಬೆಂಗಳೂರಲ್ಲಿ ಇರಬೇಕಾದಾಗ ತುಂಬ ಫುಲ್ ದೇಸಿ ಹುಡುಗಿ. ಒಂದು ಚೂಡಿದಾರು, ಆ ಶಾಲ್ ಬಿಟ್ಟರೆ ಹೋಗ್ತಾ ಇರಲಿಲ್ಲ. ಒಂದು ಶಾಲ್ ಇಲ್ಲ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಹೋಗ್ತಾ, ನಾನು ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ. ಸೊ ಹೋಗ್ತಾನೆ ಇರಲಿಲ್ಲ. ಇಲ್ಲಿ ಬಂದಮೇಲೆ ಶಾರ್ಟ್ಸ್, ಡ್ರೆಸ್ಸು ಎಲ್ಲ ಫುಲ್ ಎಲ್ಲ ಇದಾಗ್ತಾ ಇದೆ. ಸೊ ನನ್ನ ಮನೆಯವರೇ ಒಂದೊಂದ್ಸಲ ಹೇಳ್ತಾರೆ, ಮೊದಲು ಎಷ್ಟು ಕ್ಯೂಟಾಗಿ ಆ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು, ಇವಾಗ ನೋಡು ಫುಲ್ ರಾಕಾಗಿ ಹೋಗ್ತೀಯ ಅಂತ ನನ್ನ ಅಮ್ಮನೇ ಎಷ್ಟೋ ಸಲ ಹೇಳ್ತಾರೆ. ಹಾಗೆ ನಿಮಗೆಂತ ಟ್ರೆಡಿಷ್ನಲ್ ಇಷ್ಟವಾ, ಮಾಡರ್ನ್ ಇಷ್ಟವಾ? ಎರಡೂ ಇಷ್ಟಪಡ್ತೀವಿ. ಎರಡೂ ಇಷ್ಟ. ಹಾಗೆ ಬಟ್ ಟ್ರೆಡಿಷ್ನಲ್ ನನಗೆ ತುಂಬ ಲೈಕ್ ಆಗೋದಂದರೆ ಟ್ರೆಡಿಷ್ನಲ್ ವೆಸ್ಟರ್ನಿಗಿಂತ. ಬಟ್ ಟ್ರೆಡಿಷ್ನಲ್ ನಾನು ಇನ್ನೂ ತುಂಬ ಚೆನ್ನಾಗಿ ಕಾಣ್ತೀನಿ ಟ್ರೆಡಿಷ್ನಲಲ್ಲಿ. ಬಟ್ ಯಾವುದು ಜಾಸ್ತಿ ಆಪರ್ಚುನಿಟಿ ಸಿಕ್ಕಿಲ್ಲ ವರ್ಕ್ ಮಾಡಲಿಕ್ಕೆ ಟ್ರೆಡಿಷ್ನಲಲ್ಲಿ. ಸೊ ಇಲ್ಲ ಬರೀ ವೆಸ್ಟರ್ನಿಗೆ ಕೇಳ್ತಾರೆ. ಓಕೆ, ಮಾಡೆಲ್ ಅಂದಾಗ ಕೂಡ ವೆಸ್ಟರ್ನೇ ಅಂದರೆ ಟ್ರೆಡಿಷ್ನಲಲ್ಲಿ ಮಾಡೆಲ್ ಯಾರು ಇರಲ್ವಾ? ಇದ್ದಾರೆ, ಇವಾಗ ನಾವೇ ಮಾಡ್ತೀವಿ ಅಲ್ಲ. ಇವಾಗ ಒಂದೇ ಶೂಟ್ ಎಲ್ಲದರಲ್ಲೂ ಇರಲ್ಲ ಅಲ್ಲ. ಇವಾಗ ನಾನು ಒಂದು ಇವೆಂಟ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಪೇಜೆಂಟ್ಗಳಲ್ಲಿ ಒಂದು ವೆಸ್ಟರ್ನ್, ಒಂದು ಇಂಡಿಯನ್ ಮತ್ತು ಒಂದು ಕ್ಲಾಸಿಯಾಗಿ ಯಾವ್ದು ಬೇಕು ನಾರ್ಮಲ್ ಕಾಸ್ಟ್ಯೂಮ್ ಅಂತ ಇರುತ್ತೆ. ಮೂರು ವೆರೈಟೀಸ್ ಇರುತ್ತೆ. ಸೊ ನಾವು ಮೂರೂ ಒಂದು ಶೋ ಅಲ್ಲಿ ನಾವು ಶೋಕೇಸ್ ಮಾಡ್ತೇವೆ. ಓಕೆ, ನೀವು ಈಗ ಡ್ರೆಸ್ಸಿಂಗ್ ಬಗ್ಗೆ ಹೇಳಿದ್ರಿ. ನೀವು ನಿಮ್ಮ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರಿ. ನಿಮ್ಮ ಫ್ರೆಂಡ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ನನ್ನ ಫ್ರೆಂಡ್ಸ್ಗಳಿಗೆ ಐ ಆಲ್ವೇಸ್ ಲೈಕ್ ಥ್ಯಾಂಕ್. ನಾನು ಯಾವುದೇ ಈವೆಂಟ್ ಆಗ್ಬೋದು, ಯಾವುದೇ ಶೋ ಆಗ್ಬೋದು, ಎಲ್ಲೇ ಹೋದ್ರೂ ನಾನು ಸಪೋರ್ಟ್ ಮಾಡ್ತಾರೆ. ನನ್ನ ಫಸ್ಟ್ ಈವೆಂಟಿಂದ ಇದುವರೆಗೂ ಎಲ್ಲ ದ್ರವ್ಯ, ಹಿಮ, ಶೀನ್ ಮತ್ತು ವಿಜಿ ನನ್ನ ಕಷ್ಟ ಕಾಲದಲ್ಲಿ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಲಾಸ್ಟ್ ಇಯರ್ ಐ ವಾಸ್ ಇನ್ ತುಂಬ ಡಿಪ್ರೆಷನಲ್ಲಿದೆ. ಬಟ್ ಆ ಟೈಮಲ್ಲಿ ಇವ್ರು ನನಗೆ ತುಂಬ ಹೆಲ್ಪ್ ಮಾಡಿ ನನ್ನನ್ನು ಮೇಲ್ಗಡೆ ತಗೊಂಡು ಬಂದರು ಇವರೆಲ್ಲರೂ. ಸೊ ನನ್ನ ಫ್ಯಾಮಿಲಿ ಅಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ನಮ್ಮಮ್ಮ, ನನ್ನ ತಂಗಿ, ನನ್ನ ಅಕ್ಕ, ನನ್ನ ಬಾವ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಇದುವರೆಗೂ ನನ್ನನ್ನು ಇಷ್ಟೊಂದು ಪೇಷನ್ಸ್ ಇಟ್ಕೊಂಡು ನನ್ನನ್ನು ನೋಡ್ಕೊಂಡಿದ್ದಕ್ಕೆ. ನೀವು ಮಾಡೆಲ್ ಅಂದಾಗ ಅಂದರೆ ಕರ್ನಾಟಕ ಬಿಟ್ಟು ಅದರ್ ಸ್ಟೇಟಿಗೆ ಹೋಗಲಿಕ್ಕೆ ಇರ್ತದೆ ಮಾಡೆಲ್ ಜರ್ನಿ ಹೇಗಿರ್ತದೆ ನಿಮ್ಮದು? ಜರ್ನಿ ತುಂಬ ರೆಸ್ಪೆಕ್ಟ್ ಇರುತ್ತೆ. ಇವಾಗ ನಾನು ಕರ್ನಾಟಕಕ್ಕಿಂತ ಬೇರೆ ಸಿಟಿಗೆ ಹೋದಾಗ ನನಗೆ ತುಂಬಾ ರೆಸ್ಪೆಕ್ಟ್ ಇರುತ್ತೆ. ಅಲ್ಲಿ ಹೋಗಿದ ತಕ್ಷಣ ಕಾರ್ ಅರೇಂಜ್ ಮಾಡಿರ್ತಾರೆ, ರೂಮ್ ಅರೇಂಜ್ ಮಾಡಿರ್ತಾರೆ, ಪ್ರತಿಯೊಂದು ಅವರೇ ಅರೇಂಜ್ ಎಲ್ಲ ಕ್ಲೀನ್ ಮಾಡಿರ್ತಾರೆ. ನನಗೇನು ಬೇಕು ಅಂತ ಕೇಳಲಿಕ್ಕಿಲ್ಲ. ಅವರೇ ಮೇಡಮ್ ಜ್ಯೂಸ್ ಬೇಕಾ, ಮೇಡಮ್ ಅದು ಬೇಕಾ, ಇದು ಬೇಕಾ ಅಂತ ಪ್ರತಿಯೊಂದು ಕ್ಲೀನಾಗಿ ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿ ನೋಡ್ಕೊಟ್ಬಿಟ್ಟಿರ್ತಾರೆ. ನನಗೆ ಯಾವುದು ಕಂಪ್ಲೇಂಟ್ಸೇ ಇರಲ್ಲ ಅವರಿಂದ. ಬೇರೆ ಯಾವ ಸ್ಟೇಟಿಗೆ ಹೋಗಿದ್ದೀರಿ ನೀವು? ಕೇರಳ ಒಂದೇ. ಕೇರಳ, ಹೈದ್ರಾಬಾದ್. ಹೇಗೆ ಬೆಸ್ಟ್ ಆ ಎರಡು ಸ್ಟೇಟಲ್ಲಿ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ನೀವೀಗ? ಬೆಸ್ಟ್ ಕೇರಳದಲ್ಲಿ ಯಾವಾಗಲೇ ಹೋದಾಗ ಪ್ರೀತಿಯಿಂದ
ಏನು ವೆಲ್ಕಮ್ ಮಾಡ್ತಾರೆ. ನಂದು ಶೋಸ್ ಎಲ್ಲೇ ಇದ್ರು ನನ್ನ ಸ್ಟೂಡೆಂಟ್ಸ್ಗಳು ಅವ್ರ ಊರು ಬಿಟ್ಟು ನಾನು ಎಲ್ಲಿ ಶೋ ನಡೀತಾ ಇದೆ ಅಲ್ಲಿವರೆಗೂ ಬಂದುಬಿಟ್ಟು ನನ್ನ ಶೋ ನೋಡಿಕೊಂಡು ನನಗೆ ಕಂಗ್ರಾಟ್ಸ್ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಅದೊಂದು ಖುಷಿ ಆಗುತ್ತೆ ಅವ್ರದ್ದು ನೋಡಬೇಕಾದಾಗ. ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನನ್ನನ್ನು. ಹೈದರಾಬಾದ್ ಅಂತ ಹೇಳಿದ್ರಿ, ಹೈದರಾಬಾದದ ಎಕ್ಸ್ಪೀರಿಯನ್ಸ್? ಹೈದರಾಬಾದ್ ನಾನು ಒಂದೆರಡು ಸಲ ಮಾತ್ರ ಹೋಗಿದ್ದು. ಅಲ್ಲಿ ಜಸ್ಟು 2-3 ಜನ ಮಾತ್ರ ಮಾಡೆಲ್ಸ್ಗಳಿರೋದು. ಸೊ ಅಷ್ಟೊಂದೇನು ನನಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಿಗಲಿಲ್ಲ. ಬಟ್ ತುಂಬ ಕ್ರೌಡ್ ಇತ್ತು. ಏನು ಸಿಟಿ ನನಗೊಂದು ಅಷ್ಟು ಕಂಫರ್ಟೇಬಲ್ ಆಗಲಿಲ್ಲ. ಕೇರಳದಷ್ಟು ಕಂಫರ್ಟೇಬಲ್ ಹೈದರಾಬಾದ್ ಇರಲಿಲ್ಲ ನನಗೆ. ಓಕೆ, ಅಂದರೆ ಬೇರೆ ಸ್ಟೇಟ್ ಅಂದಾಗ ನಮಗೆ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಕಷ್ಟ ಅಂದರೆ ನನಗೆ ನಾನು ಹೇಳಿದಲ್ಲ ಲ್ಯಾಂಗ್ವೇಜಲ್ಲಿ ತುಂಬ ಏನೋ ಚೆನ್ನಾಗಿದ್ದೀನಿ ಅಂತ. ಸೊ ನಾನು ಯಾವುದೇ ಲ್ಯಾಂಗ್ವೇಜ್ ಆಗಿದ್ರು ಮಲಯಾಳಂ ನಾವು 1 ವಾರದಲ್ಲಿ ಕಲ್ತ್ಕೊಂಡೆ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು 1 ವಾರದಲ್ಲಿ. ತೆಲುಗು ನಂಗೆ ಮೊದಲೇ ಬರ್ತಾಯಿತ್ತು. ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್, ತುಳು ಇದೆಲ್ಲ ನನಗೆ ಲ್ಯಾಂಗ್ವೇಜ್ ಮೊದಲೇ ಬರ್ತಾಯಿತ್ತು. ಸೊ ನನಗೆ ಯಾವುದು ಕಷ್ಟ ಅಂತ ಇರಲಿಲ್ಲ. ಓಕೆ, ನೀವು ಸ್ಟೂಡೆಂಟ್ಗಳಿಗೆ ಟ್ರೈನ್ ಮಾಡ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಕ್ಲಾಸ್ ಉಂಟಾ? ಕ್ಲಾಸ್ ಹೆಸರು? ಕ್ಲಾಸ್ ಇಲ್ಲ ನನಗೆ. ಪೇಜೆಂಟ್ಸ್ಗಳಿಗೆ ಹೋದಾಗ ಮತ್ತೆ ನನಗೆ ಕಾಲ್ ಬರುತ್ತೆ, ಮೇಡಮ್ ನನಗೆ ಈ ಪೇಜೆಂಟಿಗೆ ಹೋಗ್ತಾ ಇದ್ದೀನಿ, ಈ ಬ್ಯೂಟಿ ಪೇಜೆಂಟ್ಗೆ ಹೋಗ್ತಾ ಇದ್ದೀನಿ, ನನಗೆ ಹೆಲ್ಪ್ ಮಾಡ್ತೀರಾ ನೀವು, ನಾನು ಕಲಿಸ್ಕೊಡ್ತೀರಾ, ಏನು ಟಿಪ್ಸ್ ಬೇಕು ಪ್ಲೀಸ್ ನನಗೆ ಒಂದು 4-5 ಟಿಪ್ಸ್ಗಳು ಹೇಳ್ಕೊಡ್ತೀರಾ ಅಂತ. ಸೊ ನಾನು ಅದನ್ನು ಅವ್ರಿಗೆ ಹೇಳ್ಕೊಡ್ತೀನಿ. ಮತ್ತು ವಾಕ್ನ ಅವ್ರು ವೀಡಿಯೋ ಕಾಲ್ ಮಾಡ್ತಾರೆ, ಇಲ್ಲಾಂದರೆ ಡೈರೆಕ್ಟಾಗೆ ಬಂದು ವಾಕ್ ಹೇಳ್ಕೊಡ್ತೀನಿ, ಅವ್ರು ಕಲಿತಾರೆ. ನಿಮ್ಮದು ಮತ್ತು ನೀವು ಟೀಚರ್, ಒಂದು ಸ್ಟೂಡೆಂಟ್, ಹೇಗೆ ನಡುವಿನ ಒಂದು ಸಂಬಂಧ? ಸ್ಟೂಡೆಂಟ್ಸು ಮತ್ತು ಟೀಚರ್ ಇದು ನಾವು ಆ ಥರ ಇರೋದೇ ಇಲ್ಲ ನನ್ನ ಸ್ಟೂಡೆಂಟ್ಸ್ ಹತ್ರ. ನನ್ನ ಸ್ಟೂಡೆಂಟ್ಸ್ಗಳನ್ನ ನಾನು ಅಪೂರ್ವ ಅಂತಲೇ ಕರೆಯೋದು. ಮೇಡಮ್ ಅಂತ ಯಾರನ್ನೂ ಕರೀಲಿಕ್ಕೆ ಬಿಡಲ್ಲ. ಏನಕ್ಕೆ ನನಗೆ ಮೇಡಮ್ ಅಂತ ಹೇಳಿದ್ರೆ ಅದು ಜಾಸ್ತಿ ಇದಾಗ್ಬಿಡುತ್ತೆ. ಸೊ ಎಲ್ಲ ನಾನು ಫ್ರೆಂಡ್ಲಿ ಆಗೇ ಏನೋ ಟ್ರೀಟ್ ಮಾಡ್ತೀನಿ. ಫ್ರೆಂಡ್ಸ್ ಥರನೇ ಇರ್ತೀವಿ. ನನ್ನ ರೂಮಲ್ಲೇ ಇರ್ತಾರೆ, ನನ್ನ ರೂಮಲ್ಲೇ ಇದು ಮಾಡ್ತಾರೆ. ಇವೆಂಟ್ ಆದಮೇಲೆ ನಾವೆಲ್ಲ ಒಂದೇ ಥರ ಇರ್ತೀವಿ. ಏನೋ ಸ್ಟೇಜಲ್ಲಿ ಮಾತ್ರ ನಾನು ಟೀಚರ್. ಔಟ್ ಆಫ್ ದಿ ಸ್ಟೇಜ್ ಐ ಆಮ್ ದ ಫ್ರೆಂಡ್ಸ್ ಆಗಿರ್ತೇನೆ ಎಲ್ಲರ ಜೊತೆ. ನೀವು ಟೀಚ್ ಮಾಡಿ ಯಾವುದಾದ್ರು ಸ್ಟೂಡೆಂಟ್ ನಿಮಗೆ ಒಂದು ಏನಾದರೂ ಮಾಡಲಿಂಗಲ್ಲಿ ವಿನ್ ಆಗಿದ್ದು? ತುಂಬ ಜನ ಇದ್ದಾರೆ. ಮಿಸ್ ಕರ್ನಾಟಕ ಇವಾಗ ರೀಸೆಂಟ್ಲಿ ಒಬ್ಬರು ವಿನ್ ಆದರು, ಮತ್ತು ಸೌತ್ ಇಂಡಿಯಾ ವಿನ್ ಆದರು, ಮತ್ತು ಮಿಸ್ ಇಂಟರ್ನ್ಯಾಷನಲ್ ಒಬ್ಬರು ವಿನ್ ಆದರು ಅಂತ. ತುಂಬ ಜನ ಇದ್ದಾರೆ. ಸೊ ಎಲ್ಲ ಕಡೆಯಿಂದನೂ ಇರೋದ್ರಿಂದ ಎಲ್ಲಿ ಯಾವಾಗ ಪೇಜೆಂಟ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಪುಣೆಯಿಂದ ಇರ್ಬೋದು. ಮೊನ್ನೆ ಪುಣೆ ಹುಡುಗಿ ಸಿಕ್ಕಿದ್ರು ನನಗೆ. ಅವ್ರು ಹೇಳ್ತಾ ಇದ್ರು, ಮೇಡಮ್ ನೀವು ಕ್ರೌನ್ ಮಾಡಿದರೆ ನೋಡಿ, ಇವಾಗ ನಾನು ತುಂಬ ಒಳ್ಳೆ ಶೂಸ್ ಮಾಡ್ತಾರೆ ಅಂತ. ಖುಷಿ ಆಗುತ್ತೆ ನೋಡಬೇಕಾದಾಗ ನನ್ನ ಮಾಡೆಲ್ಸ್ಗಳು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದಾಗ. ಜಡ್ಜ್ಮೆಂಟ್, ಟೀಚಿಂಗ್ ಮತ್ತು ಮಾಡೆಲ್, ಈ ಮೂರಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಗ್ತದೆ? ನನಗೆ ರ್ಯಾಂಪ್ ವಾಕ್ ಮಾಡ್ಬೇಕಂತ ತುಂಬ ಇಷ್ಟ. ನಾನು ಕೊರಿಯೋಗ್ರಫಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ರ್ಯಾಂಪ್ ಇದ್ದಾಗ ನನಗೆ ವಾಕ್ ಮಾಡಬೇಕಷ್ಟೇ. ಅಷ್ಟೇ. ಜಡ್ಜ್ಮೆಂಟಲ್ಲಿ ಕೂಡ ಬೆಸ್ಟ್ ವರ್ಸ್ಟ್ ಇರ್ತದಲ್ಲ, ಜಡ್ಜ್ಮೆಂಟ್ ಹೇಗೆ ಮಾಡ್ತೀರಾ? ಜಡ್ಜ್ಮೆಂಟ್ ನಾನು ಕಾನ್ಫಿಡೆಂಟ್ ನೋಡ್ತೀನಿ, ಫಿಸಿಕ್ ನೋಡ್ತೀನಿ, ಮತ್ತು ಎಷ್ಟು ಕಾನ್ಫಿಡೆಂಟ್ ಆಗಿ ಅವ್ರು ನನ್ನ ಮುಂದೆ ಮಾತಾಡ್ತಾರೆ ಅಷ್ಟೇ. ತುಂಬ ಥಿಂಕ್ ಮಾಡಿ ನಾನು ಅವ್ರನ್ನ ಜಡ್ಜ್ ಮಾಡ್ತೀನಿ. ಜಸ್ಟ್ ಓಕೆ ಅವಳು ಚೆನ್ನಾಗಿದ್ದಾಳೆ, ಓಕೆ ಅವಳು ಜಸ್ಟ್ ಬಾಡಿ ಚೆನ್ನಾಗಿದೆ, ಇಲ್ಲ. ಅವ್ರ ವಾಕ್, ಟಾಕ್, ಅವ್ರ ಕಾನ್ಫಿಡೆಂಟ್, ಅವರು ಹೇಗೆ ನಿಂತ್ಕೋತಾರೆ, ಕೂತ್ಕೋತಾರೆ, ಎಲ್ಲ ಪ್ರತಿಯೊಂದು ಗಮನಿಸಿ ತುಂಬ ಸೂಕ್ಷ್ಮವಾಗಿ ನಾನು ಜಡ್ಜ್ಮೆಂಟ್ ಕೊಡ್ತೀನಿ. ನೀವು ಈಗ ಒಂದು ಪರ್ಟಿಕ್ಯುಲರ್ ಟೈಮ್ ಬರ್ತದೆ, ಅದು ಹೇಗೆ ಕ್ರಿಟಿಕಲ್ ಸಿಚುವೇಶನ್ ಇರ್ತದೆ ಅಂದರೆ ಆ್ಯಕ್ಟಿಂಗು ಕೂಡ ನಿಮಗೆ ಕರೀತಾರೆ, ಮಾಡಲಿಂಗು ಕೂಡ ಕರೀತಾರೆ, ನೀವು ಯಾವುದನ್ನು ಚೂಸ್ ಮಾಡ್ತೀರಾ? ಮಾಡಲಿಂಗ್. ಆ್ಯಕ್ಟಿಂಗಿಗಿಂತ ನಂಗೆ ಮಾಡಲಿಂಗ್ ಈಸಿ ಆಗುತ್ತೆ. ಮಾಡಲಿಂಗಲ್ಲಿ ನಿಮಗೆ ರೀಟೇಕ್ ಇರಲ್ಲ, ಜಸ್ಟ್ ಒಂದೇ ಟೇಕ್ ಇರುತ್ತೆ. ಆ್ಯಕ್ಟಿಂಗಲ್ಲಿ ನೀವು ಟೇಕ್ ಇರುತ್ತೆ. ಸೊ ಐ ಚೂಸ್ ಮಾಡಲಿಂಗ್. ಓಕೆ, ಮಾಡಲಿಂಗ್ ಆ್ಯಕ್ಟಿಂಗಿಂತ ಮಾಡಲಿಂಗ್ ಈಸಿ. ಮಾಡಲಿಂಗ್ ಈಸಿ ಆ್ಯಕ್ಟಿಂಗಿಗಿಂತ. ಹಾಗಾದರೆ ಮಾಡಲಿಂಗೇ ಚೂಸ್ ಮಾಡ್ತೀರಾ ಅಂತ ಆಯಿತು. ನೀವು ಹಾಗಾದರೆ ಈಗ ಮುಂದೆ ಮಾಡಲಿಂಗ್ ಮಾಡುವಂಥದ್ದು ಅಂದರೆ ನಾನು ಮಾಡಲಿಂಗ್ ಮಾಡ್ಬೋದಾ, ನಾನು ಫ್ಯಾಟ್ ಇದ್ದೇನೆ, ನಾನು ಫೇರ್ ಇಲ್ಲ ಅಂತ ಅವರಿಗೆ ಏನು ಹೇಳ್ತೀರಾ? ಉದಾಹರಣೆ ತುಂಬ ಜನರಿದ್ದಾರೆ, ಫ್ಯಾಟ್, ಫೇರ್, ಥಿನ್, ಇಲ್ಲ ತುಂಬ ಕಲರ್, ಏನೂ ಇಲ್ಲ. ನೀವು ಕಾನ್ಫಿಡೆಂಟ್, ನಿಮ್ಮನ್ನ ನೀವು ಇಷ್ಟಪಡಬೇಕಷ್ಟೇ. ಈಗ ನನ್ನನ್ನು ನಾನು ಹೇಗೆ ಇಷ್ಟಪಟ್ಕೊಂಡು ಈ ಮಾಡಲಿಂಗ್ ಸ್ಟೇಟ್ಗೆ ಬಂದೆ, ಹಾಗೆ ನೀವು ಅಷ್ಟೇ ಬರ್ಬೋದು, ಯಾರಾದರೂ ಆಗಿರಲಿ. ಮೇಡಮ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಕಡೆದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸ್ಪಂದನ ಅವರು ನಾನು ಕಾಲ್ ಮಾಡಿ ಇಂಟರ್ವ್ಯೂ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು, ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಕಾಲಿಂಗ್ ಮೀ, ಆ್ಯಂಡ್ ಇಟ್ ವಾಸ್ ಎ ರಿಯಲಿ ಗ್ರೇಟ್ ಟೈಮ್. ಓಕೆ, ನಿಮ್ಮ ಭವಿಷ್ಯ ಇನ್ನು ಮತ್ತಷ್ಟು ನೀವು ಮಾಡಲಿಂಗ್ಗೆ ಹೋಗಲಿ, ಇನ್ನಷ್ಟು ನೀವು ಸೆಲೆಬ್ರಿಟಿ ಆಗಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ಕಡೆಯಿಂದ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರ ಜಾಣೆ. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಾನು ಕೃತಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.